ಜಿಲ್ಲಾ ಉಸ್ತುವಾರಿ ಸಚಿವರು, ಎರಡು ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರುಗಳಿದಾರಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾರ್ಕಳದ ಹೀರೋ ಸುನಿಲ್ ಕುಮಾರ್ ಇದ್ದಾರೆ, ಬಹಳ ವೀರ ಅವರು. ಮತ್ತೆ ಉಡುಪಿಗೆ ಯಾರು ಅಂಗಾರ ಅವರು ಇದ್ದಾರೆ. ಮತ್ತೆ ಇನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ. 3 ಜನ ಮಂತ್ರಿಗಳಿದ್ದಾರೆ. ಒಂದು ಶಬ್ದ ಮಾತಾಡ್ಲಿ, ಇಡೀ ಜಿಲ್ಲೆ ಮಾತಾಡ್ತಾ ಇದೆ, ಅವ್ರು ಮಾತಾಡ್ತಾ ಇಲ್ಲ. ಮತ್ತೆ ಯಾವಾಗ ಸ್ವಾಮಿ ನೀವು ಮಾತಾಡೋದು? ಯಾವ ವಿಚಾರಕ್ಕೆ ಮಾತಾಡೋದು? ನಿಮ್ಮ ಸಾಧನೆ ಏನು? 3 ದಶಕಗಳಿಂದ ನಿಮ್ಮನ್ನ ಬೆಂಬಲಿಸ್ತಾ ಬಂದಂತ ಜನರಿಗೆ ನೀವೇನನ್ನಾದ್ರೂ ಕೊಟ್ಟಿದ್ದೀರಾ? ಇಷ್ಟವ್ರಿಗೆ ಏನೂ ಇಲ್ಲ. ಇಂಥ ಒಂದು ಮಹತ್ವದ ವಿಷಯ ತೀರ್ಮಾನ ಆಗುವಾಗ, ನಿರ್ಧಾರ ಆಗುವಾಗ ನಿಮ್ಮ ರೋಲೇ ಇಲ್ಲ ಅಂತಂದ್ರೆ ನೀವು ಮತ್ತೆ ಯಾಕಿರ್ಬೇಕು ಅಂತ ನಾವು ಕೇಳುವಂಥದ್ದು. ಇದು ಜನರ ಪ್ರಶ್ನೆ. ಇವತ್ತು ಕೆಲವರು ಹೇಳ್ತಾರಂತೆ ಹೋರಾಟಗಾರರು ಹೋರಾಟ ಮಾಡಿ ಉಚಿತ ಇದ್ದ KN-19 ಉಚಿತ ಇದ್ದದ್ದು ಈಗ ಅಲ್ಲಿ ಡಬಲ್ ತೆಗೆಯುವಂಗಾಯ್ತು ಅಂತ. ನಾಚಿಕೆ ಆಗ್ಬೇಕು ಇವರಿಗೆ ಹೇಳಲಿಕ್ಕೆ. ನಾನು ಅದನ್ನು ಗಮನಿಸಿದೆ ಕೆಲವರಿಂದ ಫೇಸ್ಬುಕ್ಕಲ್ಲಿ. ಎಲ್ಲವೂ ಕೂಡ BJPಯ ಕಟ್ಟ ಬೆಂಬಲಿಗರು. ಒಂದಂತೂ ನಮ್ಮ ದಿನೇಶ್ ಕುಂಪಲ್ ಅವರ ಊರಿನ ಹತ್ತಿರದವರು, ಯಾರೋ ಒಬ್ರು ಶೆಟ್ಟಿಗಾರ್ ಅಂತ ಒಬ್ರು ಇದ್ದಾರೆ ಅಲ್ವಾ, ದೀಕ್ಷಿತ್ ಶೆಟ್ಟಿಗಾರ್ ಏನೊಂದು ಹೆಸರು ನೋಡಿದೆ. ನಮ್ಮ ಮೇಲೇನೆ ಹೋರಾಟ ಮಾಡಿ ಹಿಂಗೆ ಆಯ್ತು ಅಂತ. ಇವರಿಗೆ ಉಚಿತ ಪ್ರಯಾಣ ಸಿಕ್ಕಿರೋದು, ಅವಕಾಶ ಸಿಕ್ಕಿರೋದು ಯಾರು ಇವರ BJP ಸರ್ಕಾರ ಕೊಟ್ಟರೆ ಕೊಡುಗೆ ಅಲ್ಲ, ಉಚಿತ. ಇವರೊಬ್ಬ MLA, ಇವರೊಬ್ಬರು MP, ಇವರ BJPಯ ಒಂದು ಪದಾಧಿಕಾರಿ ಪ್ರಯತ್ನವನ್ನ ಮಾಡಿಲ್ಲ. ನಮ್ಮ ಜನರ ಹೋರಾಟದಿಂದಾಗಿ ಹೋರಾಟ ತೀವ್ರಗೊಳ್ಳಬಾರದು ಅನ್ನೋ ಕಾರಣಕ್ಕಾಗಿ KN-19ಗೆ ಅನಧಿಕೃತವಾಗಿ ಉಚಿತ ಪ್ರಯಾಣ ಅವಕಾಶ ಕಲ್ಪಿಸಿದ್ದಾರೆ. ಅದಕ್ಕಾಗಿ ಅವರು ಈ ಗುತ್ತಿಗೆ ಪಡ್ಕೊಂಡವರು ಸತತವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದಾರೆ. ನೀವು ಅಲ್ಲಿ ನಮಗೆ ಪೊಲೀಸ್ ರಕ್ಷಣೆ ಕೊಡ್ತಾ ಇಲ್ಲ, KN-19 ವೈಟ್ ಬೋರ್ಡ್ ಇದ್ದು ಸಂಗ್ರಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ಪ್ರತಿ ದಿನ ನಮ್ಗೆ 2 ಲಕ್ಷ ರೂಪಾಯಿ ನಷ್ಟ ಆಗ್ತಾ ಇದೆ, ಅದನ್ನು ನೀವು ತುಂಬಿಸಿ ಅಂತ. ಎಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಅಂತ ನೀವು ಕೇಳಿ ನೋಡಿ ಅವ್ರಿಗೆ. ಇದರ ಮಧ್ಯನೂ ಕೂಡ 2 ಸಲ BJPಯ ಬ್ಯಾಕ್ಗ್ರೌಂಡ್ ಇರುವವರಲ್ಲಿ ಗುತ್ತಿಗೆ ಪಡ್ಕೊಂಡಾಗ್ಲೂ ಕೂಡ ಈ KN-19 ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. 3 ಬಾರಿ ನಾವು ಬೆಳಿಗ್ಗಿನ ಜಾವ 5 ಗಂಟೆಗೆ ಅಲ್ಲಿ ಟೋಲ್ ಗೇಟ್ ಅಲ್ಲಿ ನಿಂತಿದ್ದೀವಿ, ತೆಗಿಲಿಕ್ಕೆ ಬಿಡಲ್ಲ ಅಂತ. ಅಷ್ಟೆಲ್ಲ ಫೈಟ್ ಮಾಡಿದ್ರಿಂದ ಇವರಿಗೆ ಸಿಕ್ಕಿರೋದು ಉಚಿತ. BJP ಕೊಟ್ಟಿರುವಂತ ಯಾವುದೇ ಕೊಡುಗೆ ಅಲ್ಲ. ಬರ್ಲಿ, ಈ ರೀತಿ ಬರೀತಾರಲ್ಲ, ಬರ್ಲಿ. ನಾವು ಅನ್ನ ನೀರು ಬಿಟ್ಟು, ನಿದ್ರೆ ಬಿಟ್ಟು, ಮನೆ ಮಠ ಬಿಟ್ಟು ಹೋರಾಟ ಮಾಡ್ತಾ ಇರೋದು. ಕಳೆದ 4 ತಿಂಗಳಿನಲ್ಲಿ ನಾವು ಈ ಟೋಲ್ ಗೇಟ್ ಹೋರಾಟ ಬಿಟ್ಟು ಇನ್ನೊಂದರ ಬಗ್ಗೆ ಚಿಂತೆ ಮಾಡಿಲ್ಲ. ಅಷ್ಟು ಕಮಿಟ್ಮೆಂಟ್ ಇಟ್ಕೊಂಡು ಹೋರಾಟ ಮಾಡಿದ್ರೆ ಈಗ ನಮ್ಮ ಉಚಿತ ರದ್ದಾಯ್ತು ಅಂತ. ಇಷ್ಟರವರೆಗೆ ನೀವು ಉಚಿತ ಪಡೆದಿದ್ದೇ ಅನಧಿಕೃತವಾಗಿ ನಮ್ಮ ಹೋರಾಟದಿಂದಾಗಿ. ಈಗ ಮಾತಾಡಬೇಕಾಗಿರೋದು ನಿಮ್ಮ ಜನಪ್ರತಿನಿಧಿಗಳ ವಿರುದ್ಧ. ಏನ್ ಮಾಡ್ತಾ ಇದ್ರಿ? ಇಷ್ಟೆಲ್ಲ ಆಗ್ತಾ ಇರುವಾಗ ನೀವು ಇದರ ಬಗ್ಗೆ ಒಂದೇ ಒಂದು ಮೀಟಿಂಗ್ ಯಾಕೆ ಹೋಗ್ಲಿಲ್ಲ? ಭರಶೆಟ್ಟಿ ಕೇಳಿದ್ರೆ ಹೇಳ್ತಾರೆ ನಾನು ಎಕ್ಸ್ಪರ್ಟ್ ಅಲ್ಲ ಅಂತ. ನೀವು ಎಕ್ಸ್ಪರ್ಟ್ ಅಲ್ಲದೆ ಇದ್ದಿದ್ರೆ ನೀವು ಯಾಕೆ ಚುನಾವಣೆಗೆ ನಿಲ್ಬೇಕಿತ್ತು? ಕೇಳಿ, ನಿಮ್ಮದೇ ಪಕ್ಷದ ಮುಖಂಡರುಗಳನ್ನ ಕೇಳಿ. ಈಗ ಮೊನ್ನೆ ಒಂದು ಅಭಿನಂದನೆ ಏನೋ ಟ್ವೀಟ್ ಮಾಡಿದ್ರು ಸಂಸದರು, ಈಗ ಯಾರನ್ನ ಅಭಿನಂದಿಸುವುದು? ಅದೇ ಈಗ ಬ್ಯಾನರ್ ರೆಡಿ ಆಗ್ಲಿಕ್ಕೆ ಕಾಯ್ದೆ ಏನೋ ಗೊತ್ತಿಲ್ಲ. ಬ್ಯಾನರ್ ರೆಡಿ ಆಗ್ಲಿಲ್ಲ, ಅವರಿಗೆ ಅಭಿನಂದನೆ ಒಂದೂವರೆ ಪಟ್ಟು ಜಾಸ್ತಿ ಆಯ್ತು. ಈಗ ಕೂಡ ಅಭಿನಂದನೆ ಹಾಕಬೇಕಲ್ಲ ತರ್ನಾಥ್ ಅವರೇ. ಮೊನ್ನೆಲ್ಲ ಒಂದು ಚರ್ಚೆ ಆಗ್ತಾ ಇತ್ತು, ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು, ಮುನೀರ್ ಅವರೇ ನೀವು ಬೇಗ ವಿಜಯೋತ್ಸವಕ್ಕೆ ರೆಡಿ ಆಗ್ಬೇಕು. ನಾವು ಯಾವ ವಿಜಯೋತ್ಸವವನ್ನು ಮಾಡಲ್ಲ. ನಾವು ಒಂದು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವಿ. ಇದು ಹೋರಾಟ ಗೆದ್ರಿ, ಈ ಗೆಲುವು ಸಮಸ್ತ ಜನತೆ ಅಂತ ಹೇಳಿದ್ವಿ. ಅಲ್ಲ, ಅವರು ಫ್ಲೆಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸಂಸದರದ್ದು ಶಾಸಕರದ್ದೆಲ್ಲ ಫ್ಲೆಕ್ಸ್ ರೆಡಿ ಮಾಡಿ ಇಡೀ ಊರಿಡೀ ಹಾಕ್ತಾರಂತೆ ಅಂತ ಹೇಳಿದ್ರು. ಹಾಕ್ಲಿ ಅಂತ ಹೇಳಿದ್ರೆ ಜನ ತೀರ್ಮಾನ ಮಾಡ್ತಾರೆ ಅಂತ. ಈಗ ಪಾಪ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ರಲ್ಲ, ಹಾಕಿ ಅಂತ ಕೇಳುದು ನಾವು. BJP ಹಾಕಿ ಆ ಫ್ಲೆಕ್ಸ್ ಎಲ್ಲ ಹಾಕ್ಲಿಕ್ಕೆ ಮಂಗ ಆಗಿದ್ರು ಇವರು. ಭರಶೆಟ್ಟಿ ಕೂಡ ಪ್ರೆಸ್ ಮೀಟ್ ಅಲ್ಲಿ ಏನು ಹೇಳಿದ್ದು, ಪೂರ್ತಿ ಏರಿಕೆ ಆಗೋದಿಲ್ಲ, ಸ್ವಲ್ಪ ಏರಿಕೆ ಆಗ್ಬೋದು ಅಂತ ಹೇಳಿದ್ದು. ಹೀಗೆ ಫ್ಲೆಕ್ಸ್ ರೆಡಿ ಮಾಡಿದ್ರಲ್ಲ, ಹಾಕಿ, ಜನ ಅದಕ್ಕೆ ಪೂಜೆ ಮಾಡ್ತಾರೆ, ಹಾಕಿ ಫ್ಲೆಕ್ಸ್. ವಕೀಲ್ರಿ ಮಧ್ಯ ಏನೋ ಹೇಳಲಿಕ್ಕೆ ಹೊರಟಿರ್ತಾವ ಆ ಸಂದರ್ಭದಲ್ಲಿ. ಈಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಸರ್ಕಾರ ಇದ್ದಿದ್ದನ್ನು ಅದು ನಮ್ಗೆ ಸಾಧ್ಯ ಆಯಿತು, ಅಥವಾ ದರ ಪಟ್ಟಿ ವಿಚಾರಕ್ಕೂ ಕೂಡ ಕಡಿಮೆ ಬರ್ಲಿಕ್ಕೆ ಆಯ್ತು. ಈ ಸಂದರ್ಭದಲ್ಲಿ ಒಂದು ವೇಳೆ ಆ ಸಂದರ್ಭ BJP ಇದ್ದಿದ್ರೆ KN-19 ಕೂಡ ಫ್ರೀ ಇರ್ತಿರ್ಲಿಲ್ಲ. ಇದೇ ರೀತಿ ಹೆದರೋಲ್ಲ ವೈಟ್ ಬೋರ್ಡಿಗೆ, ಹೌದು, ಪ್ರೈವೇಟಿಗೆ. ಜನರಿಗೆ ಹೆದರಾದಂಥ ಸರ್ಕಾರ. ಚೂರು ಅವರಿಗೆ ಮರ್ಯಾದೆ ಅಂತ ಇದ್ರೆ, ಚೂರು ಭಯ ಅಂತ ಇದ್ರೆ, ಚೂರು ಮರ್ಯಾದೆ ಇದ್ರೆ, ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಜನ ಇಡೀ ತುಳುನಾಡು ವರ್ಸಸ್ ಸರ್ಕಾರ ಅಂತ ಹೇಳ್ತಾ ಇದ್ದೇವೆ. ಈ ಸಂದರ್ಭ ಚೂರಾದ್ರೆ ಅವರು ಹೇಳ್ತಿರ್ಲಿಲ್ವಾ? ಭಯಪಟ್ಟು ಹೇಳ್ತಿರ್ಲಿಲ್ವಾ? ಕಡಿಮೆ ಮಾಡ್ತಿರ್ಲಿಲ್ವಾ? ಮೊನ್ನೆ ಭರಶೆಟ್ರು ಕೇಳ್ತಾ ಇದ್ರು, ನೀವು ತುಳುನಾಡು ವರ್ಸಸ್ BJP ಅಂತ ಹೇಳ್ತೀರಿ ಯಾಕೆ ಅಂತ. ಇದಕ್ಕೆ ಹೇಳ್ತಾ ಇರೋದು ನಾವು ಹೇಳಿದ್ ಸರಿ ಅಲ್ವಾ? ಇಡೀ ತುಳುನಾಡು ಅದನ್ನ ಕೇಳ್ತಾ ಇದ್ರೆ ನೀವು ಅನ್ಯಾಯವಾಗಿ ಅಲ್ಲಿ ಈಗ ಅಷ್ಟು ದರವನ್ನು ಏರಿಸಿದಿರಿ. ತುಳುನಾಡು ವರ್ಸಸ್ BJP ಅಲ್ವಾ? BJP ಮತ್ತು ಟೋಲ್ ಗೇಟ್ ವರ್ಸಸ್ ತುಳುನಾಡು. ಅದರಲ್ಲಿ ಏನಿದೆ? ನಮ್ಮ ಹೋರಾಟ ಸಮಿತಿಗೆ ಪಕ್ಷ ಇಲ್ಲ, ನಾವೆಲ್ಲರೂ ತುಳುನಾಡಿನ ಸಮಸ್ಯೆ, ತುಳುನಾಡಿನ ಮಕ್ಕಳಾಗಿ ನಾವು ನಮ್ಮ ಹಕ್ಕುಗಳನ್ನು ತುಳುನಾಡಿನ ನೋವನ್ನು ಹೇಳ್ತಾ ಇದ್ದೆ ನಾವು.
ಹೊರತು ಬೇರೆ ಪಕ್ಷಕ್ಕೆ ನಾವು ಅದನ್ನು ನಾವು ಅಲ್ಲ. ನಮ್ಮ ಸ್ಲೋಗನ್ ತಪ್ಪು ಅಂತಾದ್ರೆ ನೀವು ಸರಿ ಇದ್ರಿಂದ ತೋರಿಸ್ಬೇಕಿತ್ತಲ್ಲ. ನೀವು ನಳಿನ್ ಕುಮಾರ್ ಕಟೀಲ್ ಅವರು ನೀವೆಲ್ಲ ಸೇರ್ಕೊಂಡು ಪ್ರಧಾನಿ ಅವರಿಗೆ ಧನ್ಯವಾದ ಅರ್ಪಿಸಿದ್ರಲ್ಲ, ರದ್ದು ಮಾಡಬೇಕಿತ್ತು, ಟೋಲ್ ಫ್ರೀ ರೋಡ್ ಮಾಡಬೇಕಿತ್ತು. 2018ರಲ್ಲಿ ಬಸ್ ಮಾಲೀಕರ ಸಂಘದವ್ರ ಹತ್ರ ನೀವು ಹೇಳಿಲ್ವಾ, ಯಾಕೆ ಅವ್ರ ಜೊತೆ ಹೋಗ್ತೀರಿ ಹೋರಾಟ ಸಮಿತಿಯವ್ರ ಜೊತೆ, ನಾವು ಟೋಲ್ ಮುಕ್ತ ರಸ್ತೆ ಮಾಡ್ತೀವಿ, ಈಗ ಆದ್ರೆ ಅದು ಮರ್ಜರ್ ಅಲ್ವಾ, ನಾವು ಟೋಲ್ ಮುಕ್ತ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಮಾಡಿ. 2018ರಲ್ಲಿ ನೀವು ಹೇಳಿದಾಗ ಎಲ್ಲ ಇಲಾಖೆಯವರು, ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕಿಂಗ್ನವರು ಎಲ್ಲರೂ ಬಂದು ಒಮ್ಮೆ ಮೀಟಿಂಗ್ ಆಗಿದೆ. ನಳಿನ್ ಕುಮಾರ್ ಕಟೀಲ್ ಮೀಟಿಂಗಲ್ಲಿ ಡಿ ಸಿ ಆಫೀಸಲ್ಲಿ ಎಲ್ಲರೂ ಹೋರಾಟ ಸಮಿತಿಯವರು ಯಾರೆಲ್ಲ ಟೋಲ್ ಗೇಟ್ಗೆ ದೂರು ಕೊಟ್ಟು ಅವರನ್ನೆಲ್ಲ ಕರೆಸ್ಕೊಂಡು ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಮೀಟಿಂಗ್ ಆಗುವಾಗ ಇವರಿಗೂ ಭಾಷೆಯ ಸಮಸ್ಯೆ, ಊರಿನ ಜನರ ಎದುರುಗಡೆ ಭಾಷೆ ಇಂಗ್ಲೀಷಲ್ಲಿ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಒಂದೇ ಒಂದು ಸಮಸ್ಯೆಯಿಂದ 10 ನಿಮಿಷದಲ್ಲಿ ಫೈಲನ್ನು ಟೇಬಲಿಗೆ ಹೊಡೆದು ಅಲ್ಲಿಂದ ಇವರನ್ನೆಲ್ಲ ನಾನು ಡೆಲ್ಲಿಯಲ್ಲಿ ನೋಡ್ತೇನೆ ಅಂತ ಎದ್ದು ಹೋದದ್ದು ಸಂಸದರು. ನಾಚಿಕೆ ಆಗ್ತದೆ ನಮಗೆ. ಅದಕ್ಕೆ ಕೆಲವರು ಅವರ ಬೆಂಬಲಿಗರು ಚಪ್ಪಾಳೆ ಹೊಡೆದ್ರು. ನಾನು ಒಬ್ಬನೇ ಎದ್ದು ನಿಂತು ಯಾಕೆ ಚಪ್ಪಾಳೆ ಹೊಡಿತೀರಿ, ಈಗ ಎಂತಾಯ್ತು, ಏನಾಯ್ತು ಇಲ್ಲಿ ಅಂತ ಕೇಳಿದವ ನಾನು. ಆ ಸಭೆಯಲ್ಲಿ ನಾವು ಕೂಡ ಇದ್ದೇವೆ. ಚಪ್ಪಾಳೆ ಹೊಡೆದಿದ್ದಾರೆ ಫೈಲ್ ಬಿಸಾಡಿದಕ್ಕೆ. ಇಂಥ ಜನರು ಇರುವುದರಿಂದ ಇವರಿಗೆ ಇಂಥ ಒಂದು ಜನಪರವಾಗಿ ಆದ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸಿಲ್ಲದಾದದ್ದು. ಇದೇ ಅಲ್ಲದೆ ಹೊರತು ಬೇರೆ ಏನಲ್ಲ. ಇಂಥ ಜನರು ಇವತ್ತು ಅವತ್ತೇನೊಮ್ಮೆ ಹೇಳಿದ್ರಲ್ಲ, ಏನು ಎಲ್ಲೆಡ್ದು ಟೋಲ್ ಕೊರಡ್ಚಿ ಅಂತ ನಮ್ಗೆ ಎರಡನೇ ಬಾರಿ ಮನವಿ ಸಲ್ಲಿಸುವಾಗ ಹೇಳಿದಂತ ಟೋಲ್ ಕಟ್ಟೊಚ್ಚಿ ಎದೆ ಮಾಡಿರಿ ಕಟ್ಲೆ ಅವು ಉಡುಪಿ ಎನ್ನ ಲಿಮಿಟ್ ಬರ್ಪೂಜಿ ಅಂತ ಅಷ್ಟೇ. ಈಗ